ಇತ್ತೀಚೆಗೆ ನಿಧನರಾಗಿರುವ ಕೇಂದ್ರದ ಮಾಜಿ ಸಚಿವ ರಾಜ್ಯಸಭಾ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಮೂಡಬಿದಿರೆಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಮಾಜ ಮಂದಿರದ ಸಭಾದ ಸ್ವರ್ಣ ಮಂದಿರದಲ್ಲಿ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಡೆಯಿತು. ಆಸ್ಕರ್ ಫರ್ನಾಂಡಿಸ್ ಅವರ ಅಭಿಮಾನಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಅವರು ಭಾಗವಹಿಸಿ ಮಾತನಾಡಿ, ರಾಜಕೀಯ ಮೀರಿದ ವ್ಯಕ್ತಿತ್ವವನ್ನು ಹೊಂದಿದ್ದ ಅವರು ತನ್ನ ಸ್ವಂತ ಪರಿಶ್ರಮದಿಂದ ಮೇಲಕ್ಕೆ ಬಂದವರು. ಕೃಷಿಕರಾಗಿದ್ದ ಅವರು ಸಣ್ಣ ಸಣ್ಣ ಕೆಲಸಗಳನ್ನ ಮಾಡಿ ಯುವಕ ಸಂಘವನ್ನ ಕಟ್ಟಿ ನಾಯಕರೆನಿಸಿಕೊಂಡವರು. ಅಷ್ಟು ಉನ್ನತ ಸ್ಥಾನದಲ್ಲಿದ್ದರೂ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತವನ್ನ ಎಂದು ಅಂಟಿಸಿಕೊಳ್ಳದ ಅವರು ಆಡಂಬರವಿಲ್ಲದೆ ಓರ್ವ ಶ್ರೀ ಸಾಮಾನ್ಯನಂತೆ ಬದುಕಿದ ಆಸ್ಕರ್ ಮೂಡಬಿದಿರೆಯ ಅಭಿವೃದ್ಧಿಗೂ ಕಾರಣಕರ್ತರು ಎಂದು ಹೇಳಿದರು. ಆದ್ದರಿಂದಲೇ ಅವರಿಗೆ ಎಂದೂ ರಾಜಕೀಯದಲ್ಲಾಗಲಿ ಎಲ್ಲೇ ಆಗಲಿ ಅವರಿಗೊಂದು ವೈರಿಗಳು ಎಂಬುದನ್ನೇ ಅವರು ಶಿಸ್ತು ಮಾಡಿದರು. ರಾಜಕಾರಣಿಗಳಲ್ಲಿ ಬಹಳ ಕಡಿಮೆ ಇರುವಂತಹ ನಿದರ್ಶನ ಅವರಿಗೆ ಇತ್ತು. ಸ್ವಂತ ಪರಿಶ್ರಮದಿಂದ ಯಶಸ್ಸನ್ನು ಪಡೆದವರು. ಗಾಡ್ ಫಾದರ್ ಎಂಬುದೇ ಅವರಿಗೆ ಇಲ್ಲ. ತಂದೆ ಶಿಕ್ಷಕರ ಒಂದು ಮೌಲ್ಯವನ್ನು ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಂಡವರು. ರಾಜಕೀಯದಲ್ಲಿ, ದೇಶದ ಆಡಳಿತದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಂತಹ ಇಲಾಖೆಯನ್ನು ನಿರ್ವಹಿಸಿದವರು. ಅಷ್ಟು ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಭ್ರಷ್ಟಾಚಾರ ಅಥವಾ ಸ್ವಜನ ಪಕ್ಷಪಾತದ ಆರೋಪ ಅವರಿಗೆ ಕೊನೆಯವರೆಗೂ ಎಂದೂ ಅವರಿಗೆ ಅಂಟಿಕೊಂಡಿದ್ದಾರೆ. ಯಾರು ಬೇಕಾದರೂ ಅವರ ಬಗ್ಗೆ ಹೇಳುವುದಾದರೂ ಭ್ರಷ್ಟಾಚಾರ ಎಂಬುದು ಅವರ ಹತ್ತಿರ ಸೋಕಲಿಕ್ಕೆ ಸಾಧ್ಯ. ಒಬ್ಬ ಶ್ರೀಸಾಮಾನ್ಯನಾಗಿ ಬಹಳ ಒಂದು ಯಾವುದೂ ವೈಭವೀಕರಣ ಇಲ್ಲದೆ ಒಂದು ಸಿಂಪ್ಲಿಸ್ಟ್ ಜೀವನವನ್ನು ಮಾಡ್ತಾ ಇರುವಂತಹ ಅವರು ಈ ನಮ್ಮ ಮೂಡಬಿದಿರೆಯೂ ಕೂಡ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿದ್ದು ಈ ಕ್ಷೇತ್ರದ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಮಾರ್ಗದರ್ಶಕ ಆಸ್ಕರ್ ಕೃಷಿ ಕೈಗಾರಿಕೆಯಲ್ಲಿ ಅವರು ಯಶಸ್ವಿಯಾಗದಿದ್ದರೂ ಯುವಕರನ್ನ ಒಗ್ಗೂಡಿಸಿ ಲೋಕಸಭಾ ಸದಸ್ಯರಾಗುವ ಮೂಲಕ ರಾಜಕೀಯದಲ್ಲಿ ಯಶಸ್ವಿಯಾದವರು. ಗಾಂಧಿ ಕುಟುಂಬದವರೊಂದಿಗೆ ಆತ್ಮೀಯರಾಗಿದ್ದ ಅವರು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಅದರಲ್ಲೂ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಆರ್ಪಿಎಲ್ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ನಿಲ್ದಾಣವಾಗಿ ಪರಿವರ್ತಿಸುವಲ್ಲಿ ಕೊಡುಗೆ ಮಹತ್ವದ್ದು. ಜಿಲ್ಲೆಯ ಜನರು ಉದ್ಯೋಗಕ್ಕೆ ಹೊರ ದೇಶಗಳಿಗೆ ಹೋಗಬಾರದೆನ್ನುವ ದೃಷ್ಟಿಯಿಂದ ಎಂಆರ್ಪಿಎಲ್ ಎಸ್ಇಝೆಡ್ ಕಂಪನಿಗಳನ್ನು ತರುವ ಮೂಲಕ ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದು ಹೇಳಿದರು. ಒಬ್ಬ ಆದರ್ಶ ಕೃಷಿಕ, ಒಬ್ಬ ಕೃಷಿಯಲ್ಲಿ ಫೇಲಿಯರ್, ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ಅವರ ಇಂಡಸ್ಟ್ರಿಯಲ್ಲಿ ಕೂಡ ಸಕ್ಸಸ್ ಆಗಲಿಲ್ಲ. ಆದರೆ ಯುವಕರನ್ನು ಸೇರಿಸಿ ಅವರು ಒಗ್ಗೂಡಿಸುವಲ್ಲಿ ಯಶಸ್ವಿ ಸಾಧಕ. ಅಂತಹ ಸಾಧಕರಿಗೆ ಪಾರ್ಲಿಮೆಂಟ್ ಸೀಟ್ ಸಿಗ್ತದೆ. ಅವರು ಲೋಕಸಭಾ ಅಭ್ಯರ್ಥಿ ಆಗ್ತಾರೆ. ಟಿಎಪಿಯವರ ವಿರುದ್ಧ 2.5 ಲಕ್ಷ ಮತದಿಂದ ಹೆಚ್ಚು ಮತಗಳಿಂದ ಆರಿಸಿ ಲೋಕಸಭೆಗೆ ಜನವರಿ 6ನೇ ತಾರೀಕು 80ನೇ ಇಸ್ವಿಯಲ್ಲಿ ಆರಿಸಿ ಹೋಗ್ತಾರೆ. ನನಗೆ ಆ ಇಸ್ವಿ ಕೂಡ ನೆನಪಿದೆ. ಶಾಲೆ ಪಾಠ ನೆನಪಿಲ್ಲದಿದ್ದರೂ ರಾಜಕೀಯದ ಪಾಠ ಸರಿಯಾಗಿ ಇವತ್ತಿಗೂ ಕೂಡ ನೆನಪಿದೆ ಎಂದು ಹೋರಾಡುವವರಿಗೆ ನೆನಪು ಮಾಡಲಿಕ್ಕೆ ಇಚ್ಛಿಸ್ತೇನೆ. ಶಾಲೆಯಲ್ಲಿ ನಿಮಗೆ ಪಾಠ ಎಲ್ಲ ಅರ್ಥ ಆಗ್ತಾ ಇರಲಿಲ್ಲ, ಚಂದ್ರಮಾನನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಮೂಡಬಿದಿರೆ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಮಿಥುನ್ ರೈ, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಲೇದನ್ ಸಿಕ್ವೇರಾ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಸುಪ್ರಿಯಾ ಶೆಟ್ಟಿ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಜಯಕುಮಾರ್, ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಶೇಖರ್, ಮಹಾವೀರ ಕಾಲೇಜಿನ ಪ್ರಾಂಶುಪಾಲ ರಾಧಾಕೃಷ್ಣ ಶೆಟ್ಟಿ, ಜೆಜೆ ಪಿಂಟು ಮತ್ತಿತರರು ನುಡಿ ನಮನವನ್ನು ಸಲ್ಲಿಸಿದರು. ರಸ್ತೆದ ನಿರ್ಮಾಣ